ಕೋವಿಡ್ ನಿಯಂತ್ರಣದ ಹಿನ್ನೆಲೆಯಲ್ಲಿ ವಾರ್ ರೂಮ್ ಏರ್ಪಡಿಸುವ ಕುರಿತು ಬಂಟ್ವಾಳ ಪುರಸಭಾಧ್ಯಕ್ಷ ಮೊಹಮ್ಮದ್ ಶರೀಫ್ ಅಧ್ಯಕ್ಷತೆಯಲ್ಲಿ ಪುರಸಭೆಯ ಸಭಾಂಗಣದಲ್ಲಿ ಕರೆದ ತುರ್ತು ಸಭೆಯಲ್ಲಿ ಕೆಲ ಹೊತ್ತು ಗದ್ದಲ ಉಂಟಾಗಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವಿನ ಹೊಯ್ಕೈ ಜಟಾಪಟಿಗೆ ವೇದಿಕೆಯಾಯಿತು. ತಾವು ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಎನ್ನುವುದನ್ನೇ ಮರೆತು ತಹಶೀಲ್ದಾರ್ ಸಹಿತ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಪುರಸಭಾ ಸದಸ್ಯರು ಅಸಂವಿಧಾನಿಕ ಪದ ಬಳಸಿ ಕಚ್ಚಾಡಿದ್ದು ಸಭೆಯ ಘನತೆಗೆ ಧಕ್ಕೆ ತಂದಿತು. ಸ್ವತಃ ಅಧ್ಯಕ್ಷರು, ತಹಶೀಲ್ದಾರ್, ಮುಖ್ಯಾಧಿಕಾರಿ ಸಹಿತ ಇತರ ಸದಸ್ಯರು ಆಕ್ರೋಶಿತ ಸದಸ್ಯರನ್ನ ಸಮಾಧಾನಪಡಿಸಲು ಮುಂದಾದರೂ ಕೇಳದೆ ಏರಿದ ಧ್ವನಿಯಲ್ಲಿ ಮಾತಿನ ಚಕಮಕಿ ನಡೆಸಿ ಹೊಯ್ಕೈ ಹಂತದವರೆಗೆ ಮುಂದುವರಿಯಿತು. ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಸಭೆ ಕರೆದಿರುವುದರ ಬಗ್ಗೆ ವಿಷಯ ಪ್ರಸ್ತಾಪಿಸುತ್ತಿದ್ದಂತೆಯೇ ಮಧ್ಯಪ್ರವೇಶಿಸಿದ ಎಸ್ಟಿಪಿಐ ಸದಸ್ಯ ಮುನೀಶ್ ಹಾದಿ ಅವರು ಮಾತನಾಡಿ, ಕೋವಿಡ್ ಕುರಿತಾದ ಪುರಸಭಾ ವ್ಯಾಪ್ತಿಯ ಯಾವುದೇ ಮಾಹಿತಿಗಳು ನಮಗೆ ದೊರಕುತ್ತಿಲ್ಲ ಎಂದು ಆರೋಪಿಸಿದರು. ವಿಪಕ್ಷ ಸದಸ್ಯ ಗೋವಿಂದ ಪ್ರಭು ಅವರು ಮಾತನಾಡಿ, ಪುರಸಭೆಯಲ್ಲಿ ಯಾರಾದರೂ ಮೃತಪಟ್ಟರೆ ಕೋವಿಡ್ ಸೋಂಕಿಗೆ ಒಳಗಾದರೆ ಏನು ಮಾಡಬೇಕು ಎಂಬುದರ ಕುರಿತು ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸಬೇಕು. ಮೈಕ್ರೋ ಕಂಟೈನ್ಮೆಂಟ್ ವಲಯ ಎಂದು ಗುರುತಿಸುವಲ್ಲಿ ಇಬ್ಬಗೆ ನೀತಿ ಅನುಸರಿಸಲಾಗುತ್ತಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಬಂಟ್ವಾಳ ಪುರಸಭೆಯ ವ್ಯಾಪ್ತಿಯಲ್ಲಿ ಗರಿಷ್ಠ ಪ್ರಕರಣಗಳು ಬರುತ್ತಿವೆ, ಯಾರೂ ಇದರ ಕುರಿತು ಗಮನ ಹರಿಸಿಲ್ಲ ಎಂದು ಹೇಳಿದರು. ಜನಸಾಮಾನ್ಯ ನಮ್ಮ ಹತ್ರ ಕೇಳುವಾಗ ನಾವು ಎಂತ ಆನ್ಸರ್ ಮಾಡಬೇಕು? ಸ್ಪೆಷಲಿ ಈಗ ನನ್ನ ವಾರ್ಡ್ನಲ್ಲಿ ಈಗ ನಾವು ಈ ಶವ ಸಂಸ್ಕಾರವನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಒಂದು ಏನಾಯ್ತಲ್ಲಿ ಅಲ್ಲಿ ಶವ ಸಂಸ್ಕಾರ ಮಾಡುವಾಗ ನೀವೆಲ್ಲ ಅದನ್ನು ಪ್ರಿಕಾಷನರಿ ನಾವು ಮಾಡ್ತಾ ಇದ್ದೇವೆ, ಆದ್ರೂ ಕೇಳ್ತಾ ಇಲ್ಲ, ಯಾರು ಇಲ್ಲ, ಏನಿಲ್ಲ. ಸುಖ ಸುಮ್ಮನೆ ನಮ್ಗೆ ಒಂದು ಇಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಇಷ್ಟು ಡೆತ್ ಆಗಿದೆ, ಇಷ್ಟು ಜನರು ಬದುಕಿದ್ದಾರೆ ಅಂತ ಹೇಳಿ ನಾವೆಂತ ಮಾಡುದು? ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಆಯಾಯ ವಾರ್ಡ್ನ ಸದಸ್ಯರೇ ಆ ಒಂದು ಕಮಿಟಿಯ ಅಧ್ಯಕ್ಷರಾದ ಕಾರಣ ನೀವು ಅದನ್ನು ರಿವ್ಯೂ ತಗೊಳ್ಳುವಾಗೆ ಪ್ರತಿಯೊಂದು ವಾರ್ಡಲ್ಲಿ ಆ ಒಂದು ಸಮಿತಿಯ ಆ ಒಂದು ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟು ಎಲ್ಲ ಅಧಿಕಾರಿ ವರ್ಗದವರು, ತಹಸೀಲ್ದಾರರು ಮತ್ತೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಇದ್ದುಕೊಂಡು ಅವರನ್ನು ಕರೆದು ನಮ್ಮ ಎಲ್ಲ ಸದಸ್ಯರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆಮೇಲೆ ನಾನು ಪುನಃ ಈ ಸಭೆಯನ್ನು ಇಟ್ಟುಕೊಂಡು ಸಭೆಯನ್ನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ನಾವು ಆಗಿದೆ ಇವತ್ತೊಂದು ವಿಶೇಷವಾಗಿ ಒಂದು ತಮ್ಮನ್ನೆಲ್ಲ ಕೊರೋನಾ ಲಸಿಕೆಯ ವಿಚಾರವಾಗಿ ಚರ್ಚೆ ನಡೆಯುತ್ತಿದ್ದಾಗ ಸರ್ಕಾರ ಸತ್ತಿದೆ ಎನ್ನುವ ಆಡಳಿತ ಪಕ್ಷದ ಸದಸ್ಯ ಸಿದ್ದಿಕ್ ಗುಡ್ಡಿಯಂಗಡಿ ಆರೋಪ ವಿಪಕ್ಷ ಬಿಜೆಪಿ ಸದಸ್ಯ ಹರಿಪ್ರಸಾದ್ ಅವರನ್ನ ಕೆರಳಿಸಿತ್ತು. ಸರ್ಕಾರ ಸತ್ತಿಲ್ಲ, ಅದು ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಿದೆ, ಆದರೆ ಬಂಟ್ವಾಳ ಪುರಸಭೆಯ ಆಡಳಿತ ಸತ್ತಿದೆ ಎಂದು ಪ್ರತಿಕ್ರಿಯಿಸಿದರು. ಈ ಸಂದರ್ಭದಲ್ಲಿ ಇಬ್ಬರು ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದಾಗ ಸದಸ್ಯ ಗೋವಿಂದ ಪ್ರಭು ಅವರು ಹರಿಪ್ರಸಾದ್ ಬೆಂಬಲವಾಗಿ ನಿಂತು ಮಾತುಗಳಿದರು. ಆಗ ಸಿದ್ದಿಕ್ ಗುಡಿಯಂಗಡಿ ಮತ್ತು ಗೋವಿಂದ ಪ್ರಭು ಮಧ್ಯೆ ಏರಿದ ಧ್ವನಿಯಲ್ಲಿ ಚರ್ಚೆ ನಡೆದು ಹೊಯ್ಕೈ ನಡೆಯಿತು.
ಈ ಸಂದರ್ಭ ಪುರಸಭೆಯ ಉಪಾಧ್ಯಕ್ಷೆ ಜೆಸಿಂತಾ ಡಿಸೋಸಾ, ನೋಡಲ್ ಅಧಿಕಾರಿ ಬಿಒ ಜ್ಞಾನೇಶ್, ಆರೋಗ್ಯ ನಿರೀಕ್ಷಕ ಜಯಶಂಕರ್ ಉಪಸ್ಥಿತರಿದ್ದರು. ಸದಸ್ಯರಾದ ಎ ಗೋವಿಂದ ಪ್ರಭು, ಮುನಿಶಾಲಿ, ಸಿದ್ದಿಕ್ ಗುಡ್ಡಿಯಂಗಡಿ, ಜೀನತ್ ಫಿರೋಜ್, ಹರಿಪ್ರಸಾದ್, ಗಂಗಾಧರ್ ಮೊದಲಾದವರು ವಿವಿಧ ವಿಚಾರಗಳ ಕುರಿತು ಚರ್ಚಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.